ಮಂಜೇಶ್ವರದಲ್ಲಿರುವ ಡಾನ್ ಬಾಸ್ಕೋ ಸೆಂಟ್ರಲ್ ಸ್ಕೂಲ್ನ 13ನೇ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಶಾಲಾ ವಿದ್ಯಾರ್ಥಿಗಳ ಪ್ರಾರ್ಥನೆಯ ಬಳಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ 1ನೇ ಗುರು ಅಗಸ್ಟಿನ್ ತೆಕ್ಕಪೋಕಂಬೆಲ್ ಶಾಲಾ ವಾರ್ಷಿಕ ವರದಿ ವಾಚನಗೈದ್ರು. ಬಳಿಕ 1ನೇ ಮೈಕಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಿ ಮಾತನಾಡಿದ ಅಬ್ದುಲ್ ಅಜೀಜ್ ಹಾಜಿ ಅವರು ತುಂಬಾ ಶಾಂತ ವಾತಾವರಣದಲ್ಲಿರುವ ಡಾನ್ ಬಾಸ್ಕೋ ಶಾಲಾ ಆವರಣದಲ್ಲಿ ಇಂದು ನಾವು ಚಿಣ್ಣರ ಮಕ್ಕಳೊಂದಿಗೆ ಸೇರಿ ಅವರ ಪ್ರತಿಭೆಗಳನ್ನು ಆಸ್ವಾದಿಸಲು ಸೇರಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಏನೂ ಮಾತನಾಡದೆ ಅಧಿಕ ಪ್ರಸಂಗ ಮಾಡಲು ಬಯಸುವುದಿಲ್ಲ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಜನಾಂಗ, ಅದನ್ನು ಅರಿತು ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿದೆ ಎಂದು ಹೇಳಿದರು. ഇന്ന് ഒരുപാട് രക്ഷിതാക്കൾ ഇവിടെയുണ്ട്. അതായത് പല ഡാൻസ് പ്രോഗ്രാമുകളും കാണാൻ വന്ന ഈ സമയത്ത് നിങ്ങൾ എല്ലാ പരിപാടികൾ കാണാനും ഏത് മനസ്സഹോദരത്തെയാണ് നിങ്ങൾ വരുന്നതും കാണുന്നതും. അതുപോലെ തന്നെ കുട്ടികൾ പഠിപ്പിക്കുന്ന സമയത്ത് വിദ്യാഭ്യാസത്തിൻ്റെ കാര്യത്തിലും ഇതേപോലെ നിങ്ങളുടെ മനസ്സിലുള്ള ഊർജ്ജം നിങ്ങൾ നേടിയെടുക്കേണ്ടതും നേടിക്കൊടുക്കേണ്ടതുമാണ്. വിദ്യാഭ്യാസം ഒരു കുഞ്ഞിന് മാത്രം പഠിക്കാൻ പറ്റുന്നതല്ല. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗ್ರಾಮ ಪಂಚಾಯತ್ ಸದಸ್ಯೆ ಫಾತಿಮಾ ಸುಹಾರ ಅವರು ಶಾಲೆಯ ಕಲಿಕೆಯಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿ ಮಾತನಾಡಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ಅತೀವ ಸಂತೋಷ ಪಡುತ್ತಿದ್ದೇನೆ. ಮಕ್ಕಳೊಂದಿಗೆ ಇರುವ ತನಕ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. കുഞ്ഞുങ്ങളുടെ ഒരു നല്ല ഒരു രസമായി എന്തൊരു ടെൻഷൻ പോലും ഈ കുഞ്ഞുങ്ങളുടെ കളികൾ കാണുമ്പോൾ ഒരു ടെൻഷനുകളുമില്ല. നമ്മൾക്ക് അതേപോലെയാണ് മക്കൾ വീട്ടിൽ നമ്മൾക്ക് എന്തെങ്കിലും ഒരു ഒച്ച ഉണ്ടാക്കുമ്പോൾ നമുക്ക് എത്ര വലിയൊരു ദേഷ്യം വരുന്നു. അപ്പോൾ നമ്മുടെ ടീച്ചേഴ്സ് എത്ര ഒരു വലിയൊരു സബറുള്ള ടീച്ചറായിട്ട് വേണം. പക്ഷേ നമ്മളെന്ത് പറയും, നാളെ ലീവാണ്, ഒന്ന് സ്കൂളുണ്ടായെങ്കിൽ ഒരു മനസ്സ് സമാധാനമാക്കി. അപ്പോൾ നമ്മളുടെ അധ്യാപകർ എത്ര ഒരു കഷ്ടപ്പെട്ടിട്ടാണ് നമ്മളെ കുട്ടികളെ പഠിപ്പിക്കുന്നത്. ವರದಿ ವಾಚನಗೈದ ಶಾಲಾ ಮುಖ್ಯೋಪಾಧ್ಯಾಯರಾದ 1ನೇ ಗುರು ಅಗಸ್ಟಿನ್ ತೆಕ್ಕಪೋಕಂಬೆಲ್ ಅವರು ಮಾತನಾಡಿ, ನಮ್ಮ ಪ್ರದೇಶದಲ್ಲೇ ಉತ್ತಮವಾದ ಶಿಕ್ಷಣವನ್ನ ನೀಡುವ ಉದ್ದೇಶದಿಂದ ಡಾನ್ ಬಾಸ್ಕೋ ಶಾಲೆ ಆರಂಭಗೊಂಡಿದೆ. ಅದನ್ನ ನಾವು ನೀಡುತ್ತಾ ಇದ್ದೇವೆ. ಮನೆಯೇ ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಿದೆ. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಶಿಕ್ಷಕರ ಜೊತೆ ಸೇರಿಕೊಂಡು ಮಕ್ಕಳ ಉನ್ನತಿಗಾಗಿ ಶ್ರಮಿಸಬೇಕಾಗಿದೆ ಎಂದು ಹೇಳಿದರು. Parents being the first teachers have the potential to play an immensely proactive role in the functioning of every school. We feel deeply cherished to offer a pleasant welcome to each one of you, dear parents. Most welcome, dear parents, to this annual day function. And dear teachers, you are the menders, molders and sculptors of our children. We hail and honor your noble struggle and sacrifices. We welcome you to enjoy the harvest you labor. Most welcome, dear teachers, to this annual day function. ಓರಲ್ ಚಾಂಪಿಯನ್ಸ್ಗಳಿಗೆ 1ನೇ ಗುರು ವರ್ಗೀಸ್ ಬಹುಮಾನವನ್ನು ವಿತರಿಸಿದರು. ಇತರ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಅಶ್ರಫ್ ಕುಂಜತೂರು ಬಹುಮಾನವನ್ನು ವಿತರಿಸಿ ಶುಭವನ್ನ ಹಾರೈಸಿದರು. ಬಳಿಕ ಶಾಲಾ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಲಾ ವೈಭವ ನಡೆಯಿತು. ವಿವಿಧ ನೃತ್ಯ ನಾಟಕ, ಮೈಮ್ ಶೋ, ಒಪ್ಪನ, ಪಿರಮಿಡ್ ಡ್ಯಾನ್ಸ್, ಕರಾಟೆ, ಜನಪದ ನೃತ್ಯ ಮುಂತಾದವುಗಳು ಸೇರಿದ ಪ್ರೇಕ್ಷಕರ ಮನಸೂರೆಗೊಂಡಿತು.
ಬಳಿಕ ಬಾಲಕಲಾವಿದರ ಯಕ್ಷಗಾನ ಕಲಾ ಕೇಂದ್ರ ಪೊನ್ನಂತೋಡ್ ಕಯ್ಯಾರ್ ಇವರಿಂದ ಸುದರ್ಶನ ಗರ್ವಭಂಗ ಕನ್ನಡ ಯಕ್ಷಗಾನ ಬಯಲಾಟ ನಡೆಯಿತು. ಈ ಸಂದರ್ಭ ವೇದಿಕೆಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ಸಂಶಾದ್, ಅಧ್ಯಾಪಕರಾದ ಕ್ಲಾರಾ ಪೀಣಾ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ರೆಹಮಾನ್ ತ್ಯವರ ವಿ4 ನ್ಯೂಸ್ 24/7 ಮಂಜೇಶ್ವರ.